ಇದ್ರು, ಯಾರಿಗೂ ಗೊತ್ತಾಗ್ಲಿಲ್ಲ ಕ್ಲಾಸ್ಗೆ ಬಂದದ್ದು. ನಾವಿಲ್ಲಿಗೆ ಸ್ಟಾಫಿಗೆ ಬಂದಿರುವಾಗ ಅಲ್ಲಿ ಕೂತಿದ್ರು. ಆಗ ಕ್ಲಾಸ್ಗೆ ಬಂದ್ರು, ಎಲ್ಲರ ಇದು ವಿಷಯ, ಕ್ಲಾಸ್, ತಂದೆ ತಾಯಿಯ ಹೆಸರು, ಕೆಲಸ ಎಲ್ಲ ನೋಡಿದ್ರು. ಆದ್ರೆ ನಾವು ಕೆಲವರು ಇಂಗ್ಲಿಷ್ ಅಲ್ಲಿ ಬರೆದು ಕೊಟ್ವಿ, ಅದನ್ನೆಲ್ಲ ಅಕ್ಷರ ತಪ್ಪಿದ್ದದನ್ನು ತಿದ್ದಿದ್ರು. ಆದ್ರೆ ಕನ್ನಡ ಬರ್ದದ್ದು ತಪ್ಪಿದ್ರು ಅದನ್ನು ಟೀಚರ್ ತಿದ್ಲಿಲ್ಲ. ಅದರಲ್ಲಿ ನಮಗೆ ಗೊತ್ತಾಯ್ತು ಟೀಚರ್ಗೆ ಕನ್ನಡ ಬರುವುದಿಲ್ಲ ಅಂತ. ನಾವು ಕೇಳಿದ್ವಿ ಟೀಚರ್, ಆಗಲೇ ಕೇಳಿದ್ವಿ ನಾವು, ಟೀಚರ್ ನಿಮಗೆ ಕನ್ನಡ ಬರ್ತದ ಅಂತ. ಹಾ, ಚೆನ್ನಾಗಿ ಬರ್ತದೆ, ಓದ್ಲಿಕ್ಕೆ ಬರ್ತದೆ, ಬರೀಲಿಕ್ಕೆ ಬರ್ತದೆ. ಆದ್ರೆ ಟೀಚರ್ ನಮ್ಮಲ್ಲಿ ಓದಿಸಿ ನಮ್ಮ ಹತ್ರ ಪಾಠ ಮಾಡಿ, ಇದು ನಮಗೆ ತುಂಬಾ ಕಷ್ಟ ಆಗ್ತದೆ. ಇನ್ನು 10ನೇ ತರಗತಿ ಪರೀಕ್ಷೆ ಬರೆಯುವವರು ನಮ್ಮ 21 ಪಾಠಗಳನ್ನು ನಾವು ಹೇಗೆ ಕಲಿತು ಬರೆಯುವುದು? ನಾವು ಸರ್ಕಾರದಲ್ಲಿ ಇಷ್ಟೇ ವಿನಂತಿಸುವುದು, ನಮಗೆ ಕನ್ನಡ ಟೀಚರ್ ಸೋಷಿಯಲ್ ಸೈನ್ಸ್ ಪಾಠ ಮಾಡಲಿಕ್ಕೆ ಬೇಕು ಅಷ್ಟೇ. ಕಳೆದ ವಾರ ಜೂನ್ ಆರಂಭದಲ್ಲಿ ಆ ಟೀಚರ್ ನಮಗೆ ಕನ್ನಡ ಕಲಿಸಲಿಕ್ಕೆ ಬೇಕಾಗಿ ಬಂದಿದ್ರು. ಆಗ್ಲೇ ನಾವು ಶಕ್ತವಾದ ಪ್ರತಿರೋಧ ನೀಡಿದ್ರು ಕೂಡ ಆ ಟೀಚರ್ ಒಮ್ಮೆ ಹೋಗಿ ಪೊಲೀಸನ್ನು ಕರ್ಕೊಂಡು ಬಂದು ಮತ್ತು ನಮ್ಮನ್ನು ಎದುರಿಸಲಿಕ್ಕೆ ನೋಡಿದ್ರು. ಆಗ ಒಮ್ಮೆ ಹೋದ್ವಿ ಅಂತ ನಮ್ಮ ಪಾಠ ಎಲ್ಲ ಆಗಷ್ಟೇ ಆರಂಭವಾಗಿತ್ತು. ಆದ್ರೆ ಈಗ ಟೀಚರ್ ಮೊನ್ನೆ ಪುನಃ ಬಂದು ಟೀಚರ್ ನಮಗೆ ಪಾಠ ಮಾಡ್ಲಿಕ್ಕೆ ಬೇಕಾಗಿ ಕ್ಲಾಸಿಗೆ ಹೋಗ್ತಿದ್ದಾರೆ. ಆದ್ರೆ ಆ ಟೀಚರ್ಗೆ ಕನ್ನಡ ಬರುದಿಲ್ಲ. ಅವರು ಹೇಳುದು ನಮಗೆ ಏನು ಅರ್ಥ ಆಗುದಿಲ್ಲ. ಟೀಚರ್ಗೆ ಸೋಮವಾರ ಮಂಗಳವಾರ ಯಾವುದು ಅಂತ ಅವರಿಗೆ ಹೇಳಿಕ್ಕೆ ಗೊತ್ತಾಗುದಿಲ್ಲ. ನಾವು ಹೇಳಿಕೊಟ್ಟದನ್ನು ಅವರು ನಮಗೆ ತಿರುಗಿ ಹೇಳಿಕೊಡ್ತಾರೆ ಅಷ್ಟೇ. ಅವರಿಗೆ ಓದ್ಲಿಕ್ಕೆ ಗೊತ್ತುಂಟಾ ಇಲ್ಲೋ ಗೊತ್ತಿಲ್ಲ. ನಮ್ಮಲ್ಲಿ ಓದಿಸಿ ಟೀಚರ್ ಹೇಳುದಷ್ಟೇ, ಅಲ್ಲದೆ ಟೀಚರ್ ಓದುದಿಲ್ಲ. ನಾವಿಷ್ಟು ಶಕ್ತವಾದ ಪ್ರತಿರೋಧ ಮಾಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ನಮ್ಮ ಶಿಕ್ಷಣ ನಮಗೆ ಮುಖ್ಯ. ಈ ಸಲ 10ನೇ ತರಗತಿಯ ಪರೀಕ್ಷೆಯನ್ನು ಬರಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ಹೀಗಿರುವಾಗ ನಮ್ಮ ಪಾಠವನ್ನು ಕಿತ್ತುಕೊಂಡ್ರೆ ನಾವು ಕಲಿಯುವುದು ಹೇಗೆ? ನಮ್ಮ ಮಾರ್ಕ್ ಅನ್ನು ಗಳಿಸಿಕೊಳ್ಳುವುದು ಹೇಗೆ? ನಮಗೆ ದಯವಿಟ್ಟು ನ್ಯಾಯ ಬೇಕು. ಇದು ನಮ್ಮಲ್ಲಿ ಸರ್ಕಾರ ಮಾಡುವ ಮನವಿ. ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗಬೇಕಾದ್ರೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ಬೇಕೇ ಬೇಕು. ಯಾಕಂದ್ರೆ ಈಗ ಕನ್ನಡ ಮಕ್ಕಳು ಭಯಂಕರ ಮನೆಗೆ ಬಂದ ಕೂಡಲೇ ಟೆನ್ಷನ್ ಅಲ್ಲಿ ಮಲಗ್ತಾ ಇದ್ದಾರೆ. ಪಾಠ ನೋಡುವ ಇದೇ ಇಲ್ಲ, ಅವರಿಗೆ ಇಂಟ್ರೆಸ್ಟೇ ಇರುವುದಿಲ್ಲ. ನಮಗೆ ಕನ್ನಡ ಟೀಚರ್ ಇಲ್ಲದೆ ನಮಗೆ ಕನ್ನಡ ಅರ್ಥ ಆಗುವುದಿಲ್ಲ. ಅವರು ಮಲಯಾಳದಲ್ಲಿ ಇದು ಅರ್ಥ ಮಾಡ್ತಾ ಇರ್ತಾರೆ. ಮತ್ತು ಪಾಠ ಪುಸ್ತಕವನ್ನು ನಮ್ಮಲ್ಲಿ ಓದಲಿಕ್ಕೆ ಹೇಳಿ ಅವರು ಮತ್ತೆ ಅದಕ್ಕೆ ರಿಟರ್ನ್ ಏನಾದರೂ ಹೇಳಿ ಬಿಡ್ತಾರಂತೆ. ಅದರಲ್ಲಿ ಎಡೆಗೆ ಮಕ್ಕಳಲ್ಲಿ ಮಲಯಾಳದಲ್ಲಿ ಅರ್ಥ ಏನಾದರೂ ಹೇಳಿ ನೀವು ಕೂತುಕೊಳ್ಳಿ ನಿಂತುಕೊಳ್ಳಿ ಅಂತ ಹೇಳುವಾಗ ಅವರು ಮಲಯಾಳವನ್ನು ಸೇರಿಸ್ತಾರಂತೆ. ಆವಾಗ ನಮ್ಮ ಮಕ್ಕಳು ಕನ್ನಡವೇ ಕಲಿತವರು, ಮಲಯಾಳ ಒಂದು ಅಕ್ಷರ ಗೊತ್ತಿಲ್ಲದ ಮಕ್ಕಳು. ಆಗುವಾಗ ನಮ್ಮ ಮಕ್ಕಳಿಗೆ ಭಯಂಕರ ಇದು ಟೆನ್ಷನ್ ಮಾಡಿ, ಈಗ ಅದಲ್ಲದೆ SLC ಮಕ್ಕಳು, SLC ಅವರಿಗೆ ಭಯಂಕರ ಟೆನ್ಷನ್ ಇದ್ದಾರೆ. ಈಗ ಫಂಡಮೆಂಟಲ್ ರೈಟ್ ಪ್ರಕಾರ, ಕಾನೂನಿನ ಪ್ರಕಾರ ಮಕ್ಕಳ ಹಕ್ಕು ಅಂತ ಹೇಳಿದ್ರೆ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಅವರು ಯಾವ ಭಾಷೆ ಕಲಿತಾರೋ ಆ ಭಾಷೆಯಲ್ಲಿ ಶಿಕ್ಷಣ ಲಭಿಸಬೇಕು ಅಂತ ಹೇಳೋದು ಸರ್ಕಾರದ ನಿಯಮ. ಇಲ್ಲಿ ಈಗ ಮಕ್ಕಳಿಗೆ ಆಗ್ತಿರೋದು ಅನ್ಯಾಯ ಏನು ಅಂತ ಹೇಳಿದ್ರೆ, ಹೈಸ್ಕೂಲ್ ವಿಭಾಗದಲ್ಲಿ ಸೋಷಿಯಲ್ ಸೈನ್ಸ್ ವಿಷಯ ಹೇಳಿಕೊಡ್ಲಿಕ್ಕೆ ಕನ್ನಡವೇ ಬರದ ಅಧ್ಯಾಪಕರ ನೇಮಕಾತಿ ಆಗಿದೆ. ಇದು ಸರಿ ಹೇಳಿದ್ರೆ ಮಕ್ಕಳಿಗೆ ಮಾಡಿದಂತಹ ಅನ್ಯಾಯವಾಗಿದೆ. ಯಾಕೆಂತ ಹೇಳಿದ್ರೆ ಅವರ ಗೋಳು ಯಾರಲ್ಲಿ ಅವರು ಹೇಳುದು, 2 ಸಲ ಹೆತ್ತವರಾದ ನಾವು ಪ್ರತಿಭಟನೆ ಮಾಡಿದ್ರು ಕೂಡ ಅದಕ್ಕೆ ಫಲ ಬರಲಿಲ್ಲ. ಇವತ್ತು ನಾವು ಈ ಒಂದು ಹೋರಾಟದಲ್ಲಿ ಹೋಗಿದ್ದೇವೆ. ಈ ಹೋರಾಟಕ್ಕೆ ಸರ್ಕಾರವು ನಮಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ನಾವೆಲ್ಲ ಹೆತ್ತವರ ಪರವಾಗಿ ಕಳಕಳಿಯಾಗಿ ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳ ಮುಂದಿನ ಭವಿಷ್ಯ ರೂಪಿಸುವುದೇ ಈ ಶಿಕ್ಷಣದಲ್ಲಿದೆ. ದಯವಿಟ್ಟು ಸರ್ಕಾರ ನಮ್ಮೆಲ್ಲ ಹೆತ್ತವರ ಮನಸ್ಸನ್ನು ಕೇಳಿ, ಅದೇ ರೀತಿ ಈ ಮಕ್ಕಳ ಗೋಳನ್ನು ಕೇಳಿ ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ತಾ ಇದ್ದೇವೆ. ನಮಗೆ ಕನ್ನಡ ಟೀಚರ್ ಅನ್ನು ಒದಗಿಸಿ ಕೊಡ್ಲೇಬೇಕು. ಮಕ್ಕಳ ಗೋಳನ್ನು ಎಲ್ಲರೂ ಕೇಳಬೇಕು. ಈ ಮಾತನ್ನು ಕೇಳಿದಂತಹ ಜನರು ಕೂಡ ನಮಗೆ ಸಹಕಾರವನ್ನು ನೀಡಬೇಕು. ನಮ್ಮ ಮಕ್ಕಳ ಹೋರಾಟವಾಗಿದೆ ಇದು. ಅದೇ ರೀತಿ ಹೆತ್ತವರ ಹೋರಾಟ, ಊರವರ ಹೋರಾಟವಾಗಿದೆ. ಅದರಿಂದ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಳ್ಳಲೇಬೇಕು. ನಮ್ಮ ಮಕ್ಕಳಿಗೆ ಕನ್ನಡದ ಅಧ್ಯಾಪಿಕೆಯ ನೇಮಕಾತಿಯನ್ನು ಆದಷ್ಟು ಬೇಗನೆ ಮಾಡಲೇಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಮಕ್ಕಳು ಹೇಳ್ತಾ ಇರೋದು ಪಾಠ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರೋದು. ಮೊನ್ನೆ ಕ್ಲಾಸಿಗೆ ಬಂದಾಗ ಕ್ಲಾಸ್ ತೆಗೆದಾಗ ಟೀಚರ್ ಪಾಠವನ್ನೇ ಮಕ್ಕಳಿಂದಲೇ ಓದಿಸಿದ್ದಾರೆ. ಅದು ಅಲ್ಲದ್ರೆ ಅವರು ಸೋಮವಾರವನ್ನು ಮಂಡೇ ಅಂತ ಹೇಳ್ತಾರೆ. ಅವರು ಅಂತ ಹೇಳಿದ್ರೆ ಈ ಕನ್ನಡವನ್ನು ಫಸ್ಟ್ ಕಲಿಯುವ ರೀತಿಯಲ್ಲಿ ಅವರು ಪಾಠ ಮಾಡ್ತಾ ಇರೋದು. ಆ ರೀತಿಯಲ್ಲಿ ತೆಗೆದ್ರೆ ಹೇಗೆ ಮಕ್ಕಳಿಗೆ ಅರ್ಥ ಆಗೋದು? ಅದಲ್ಲದೆ ಮಕ್ಕಳನ್ನು SLC ಪರೀಕ್ಷೆಯಲ್ಲಿ ಕಾಯ್ತಾ ಇರುವ ಸಂದರ್ಭದಲ್ಲಿ ಈ ರೀತಿಯಲ್ಲಿ ದಿನನಿತ್ಯ ಹೀಗೆ ಬರ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಹೇಗೆ ಮುಂದೆ ಹೋಗೋದು?